ಹೀಗೆ ಆವರಣದಲ್ಲಿ ತುಂಬಿರೋ ಕಸಕಡ್ಡಿಗಳು. ಇಲ್ಲಿರುವಂತಹ ನೀರನ್ನು ನೋಡಿದರೆ ಎಂಥವರಿಗೂ ವಾಂತಿ ಬರುತ್ತೆ. ಇದು ಒಂದು ಸರ್ಕಾರಿ ಆಸ್ಪತ್ರೆ, ಆದರೆ ಇಲ್ಲಿಗೆ ಬಂದ್ರೇ ನಿಮಗೆ ಕಾಯಿಲೆ ಬರುತ್ತೆ. ಇಂತಹ ಪರಿಸ್ಥಿತಿ ಇರೋದು ದಾವಣಗೆರೆಯ ಕುಂದಗೋಳ ಸರ್ಕಾರಿ ಆಸ್ಪತ್ರೆಯಲ್ಲಿ. ಸಚಿವರೇ ಒಮ್ಮೆ ಭೇಟಿ ನೀಡಿ ಅಂತ ಇಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಇಂತಹ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡಿಗೇರಿ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ. ಯಾಕೆಂದರೆ ಗ್ರಾಮೀಣ ಭಾಗದ ಜನರ ಆರೋಗ್ಯ ಸುಧಾರಿಸಬೇಕಾದ ಈ ಆರೋಗ್ಯ ಕೇಂದ್ರ ತನ್ನ ಆರೋಗ್ಯವನ್ನೇ ನೆಟ್ಟಗಿಟ್ಕೊಂಡಿಲ್ಲ. ಇನ್ನು ರೋಗಿಗಳ ಆರೋಗ್ಯವನ್ನು ಹೇಗೆ ಸುಧಾರಿಸುತ್ತೋ, ಜೊತೆಗೆ ಆಸ್ಪತ್ರೆಯ ಮೇಲಿರುವ ಹೆದರಿಕೆಯಾಗಿ ಇಲ್ಲಿರುವಂಥ ಒಂದು ಬೋರ್ಡ್ ಹೇಳುತ್ತೆ ಇಲ್ಲಿ ಹೆರಿಗೆಗಾಗಿ 24x7 ಅಂತ ಇದೆ. ಆದರೆ ಈ ರೀತಿ ಇಲ್ಲಿ ಯಾವುದೂ ನಡೆಯಲ್ಲ. ಮುಂದಿನ ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ತಾರೆ ಇಲ್ಲಿನ ಜನ. ವ್ಯವಸ್ಥೆ ಇಲ್ರಿ ಸರ. ಏನು ಒಂದು ಹೆರಿಗೆದು ಏನು ವ್ಯವಸ್ಥೆನೇ ಇಲ್ರಿ ಸರ. ಡೆಲಿವರಿ ಬಂದ್ರೆ ಎಲ್ಲ ಇಲ್ಲೇ ಸತ್ತು ಹೋಗೋದಾರ ಸರ್. ಆ ನಮೂನಿ ಇರ್ತಾರೆ ಸರ್, ಯಾರು ಬರಂಗಿಲ್ಲ ಸರ್. ಇಲ್ಲ ಡೆಲಿವರಿ ಆಗಕ್ಕೆ ಏನು ವ್ಯವಸ್ಥೆನೇ ಇಲ್ರಿ ಸರ. ವ್ಯವಸ್ಥೆ ಇಲ್ರಿ ಸರ. ನರ್ಸ್ ಬಾರಿ ಇರಂಗ್ರಿ, ಏನು ಇರಂಗಿಲ್ಲ ರೀ. ಡಾಕ್ಟ್ರನೇ ಇರಂಗಿಲ್ಲ ರೀ ಸಾಹೇಬ್ರೆ. ಇಷ್ಟು ಇದೈತೆ ನೋಡಿ ಸರ್. ಮುಂದೆ ಹೋಗ್ರಿ ಅಂತಾರೆ. ಮುಂದೆ ಹೋಗಿ ಬಡವ್ರಿ ಎಲ್ಲಿ ಅಲ್ಲಿದ್ದು ಹೋಗ್ರಿ ಸರ. ಮುಂದೆ ಹೋಗ್ರಿ ಸರ. ಅಟ್ಟದ ಏನಾರ ಅನುಕೂಲಾಗಿ ಸತ್ತು ಹೋಗ್ಬೇಕ್ರಿ. ಹಂಗೆ ಹಾಕತ್ರಿ ಪರಿಸ್ಥಿತಿ ಸರ್. ಹ್ಞೂ ರೀ ಸರ್, ಹಿಂಗೆ ಹಾಕತ್ ನೋಡಿ ಸರ್. ಈ ಆರೋಗ್ಯ ಕೇಂದ್ರದಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳಿದ್ರು. ಮಧ್ಯಾಹ್ನ ಆಗುತ್ತಿದ್ದಾಗೆ ಯಾರೊಬ್ಬರು ಕೂಡ ಇರಲ್ವಂತೆ. ಹೀಗಾಗಿ ಈ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ. ಈ ಬಗ್ಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನೇ ಕೇಳಿದರೆ ನಾನೀಗ ಬಂದು 3 ತಿಂಗಳಾಯಿತು, ನನ್ನಿಂದ ಎಷ್ಟು ಸುಧಾರಣೆ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡ್ತೀನಿ ಅಂತ ಉಡಾಪೆ ಮಾತಾಡ್ತಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗ್ರವಾಗಿ ಇರುವಂಥ ಈ ಆಸ್ಪತ್ರೆಯ ಸ್ಥಿತಿ ಈ ಭಾಗದ ಶಾಸಕರಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದ ರೀತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಧಾರವಾಡ ಜಿಲ್ಲೆಯ ವೈದ್ಯಾಧಿಕಾರಿ ಏನು ಕೆಲಸ ಮಾಡ್ತಿದ್ದಾರೆ ಎನ್ನುವುದು ಇಲ್ಲಿನ ಜನರ ಯಕ್ಷ ಪ್ರಶ್ನೆ ಆಗಿದೆ. ನಾವೀಗ ನೋಡ್ತಾ ಇದ್ದೇವೆ ಈ ಒಂದು ಆಸ್ಪತ್ರೆಯ ಶೌಚಾಲಯದ ಸ್ಥಿತಿಯನ್ನು ಗಮನಿಸಬೇಕು. ಅದೇ ರೀತಿಯಾಗಿ ಇಲ್ಲಿನ ನೀರಿದು ಟ್ಯಾಂಕ್ ಹೇಗಿದೆ ಅಂತ ಗಮನಿಸಿದರೆ ಇದರಲ್ಲೇ ಸಾಕಷ್ಟು ರೋಗಾಣುಗಳು ತುಂಬಿಕೊಂಡಂತ ಕಾಣುತ್ತೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರುವಂಥ ಒಂದಷ್ಟು ಕಸಕಡ್ಡಿಗಳು, ಜೊತೆಗೆ ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಪ್ಲಾಸ್ಟಿಕ್ ತೊಟ್ಟೆಗಳು, ಇವೆಲ್ಲವೂ ಕೂಡ ಈ ಒಂದು ಆಸ್ಪತ್ರೆಯ ಅವ್ಯವಸ್ಥೆಯನ್ನು ತೋರಿಸ್ತಾ ಇವೆ. ಜೊತೆಗೆ ಜನಸಾಮಾನ್ಯರಿಗೆ, ಬಡವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳಿದ್ದರೆ ಇಲ್ಲಿ ಆಸ್ಪತ್ರೆಗೆ ಗುಣಮುಖರಾಗೋಕ್ಕೆ ಬರೋದ್ರ ಬದಲು ಇನ್ನಷ್ಟು ಕಾಯಿಲೆಗಳನ್ನು ಹಿಡಿದುಕೊಂಡು ಹೋಗುವಂಥ ದುಸ್ಥಿತಿ ಇಲ್ಲಿದೆ. ನೀವು ನೋಡ್ತಾ ಇದ್ರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು. ಇಲ್ಲಿ ಒಳಗೆ ಹೆಜ್ಜೆ ಇಟ್ರೆ ಅನಾರೋಗ್ಯ, ಗುಂಗಾಡ ಚಿಕ್ಕಾಡ ಏನು ಇದ್ರೆ ಇಲ್ಲಿ ನಾವು ಬಂದು ಅವ್ನು ಕಡಿಸ್ಕೊಂಡು ಎಂಥದ್ದು ಚಿಕನ್ ಗುನ್ನೆ ಅಂತ್ಯಂತ ಹಚ್ಕೊಂಡು ಹೋಗ್ಬೇಕಾಗುತ್ತೆ. ವ್ಯವಸ್ಥೆನೇ ಇಲ್ಲ ಇಲ್ಲಿ. ನಂತರ ಆಸ್ಪತ್ರೆ ಸಿಬ್ಬಂದಿ ಅಂತೂ ಯಾವ ಟೈಮ್ದಾಗ ಇರ್ತಾರೋ ನಮ್ಮದು ಗೊತ್ತಿಲ್ಲ. 2 ಗಂಟೆ ಅಂದರೆ ಯಾರು ಇರೋದೇ ಇಲ್ಲ. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಡಾಕ್ಟ್ರ್ ಇಲ್ಲಿ ವಸತಿ ಇರ್ಬೇಕಂತ. ನಾವು ಸಣ್ಣರಿದ್ದಾಗಿಂದು ಹಂಗಿದೆ. ಡಾಕ್ಟ್ರ್ ಇಲ್ಲಿ ಸ್ಥಾನಿಕ ವಸತಿನೇ ಇರೋದಿಲ್ಲ. 5 ಗಂಟೆ ಅಂದ್ರೆ 2 ಗಂಟೆಗೆ ಯಾರು ಇರೋದೇ ಇಲ್ಲ. ನಾವು ಮನೆಗೆ ಹೋಗ್ಬೇಕು ಕರೆಯೋಕ್ಕೆ. ಯಾರನ್ನ ನಮ್ಗೇನಾರು ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿಕ್ಕೆ ಅಥವಾ ಏನಾರ ಪೇಷಂಟ್ ಕರ್ಕೊಂಬಂದು ಅಂದರೆ ನರ್ಸ್ ಸಂಬಂಧಪಟ್ಟಂಥ ನರ್ಸ್ ಬಾಯರಿಗೆ ನಾವು ಕೆರಕ್ಕೆ ಹೋದರೆ ಬರ್ತೇವೆ ತಡ್ರಿ ಅಂತಾರೆ, ಊಟಕ್ಕೆ ಹೋಗೋರು ಅಂತಾರೆ. ಸ್ಥಾನಿಕ ಸರ್ಕಾರಿ ದವಾಖಾನೆ ಡಾಕ್ಟ್ರ್ ಇಲ್ಲಿ ಇರ್ಬೇಕಂತ ಮನೆ ಇದೆ, ಇಲ್ಲಿ ಡಾಕ್ಟ್ರೇ ಇರೋದಿಲ್ಲ ಸ್ಥಾನಿಕ. ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಮೂಲಭೂತ ಸೌಲಭ್ಯ ಅಂತೂ ಇಲ್ಲೇ ಇಲ್ಲ ಯಾವ ಊರಿಗೆ. ಈ ಆಸ್ಪತ್ರೆ ಅವಸ್ಥೆಯನ್ನು ಕಂಡಾಗ ಬಹುಶಃ ಇಲ್ಲಿನ ಭಾಗದ ಜನರಿಗೆ ಆಸ್ಪತ್ರೆ ಇದ್ದು ಇಲ್ಲದಂತಾಗಿದೆ. ಸಿಬ್ಬಂದಿಗಳಿರ್ತಾರೆ, ವೈದ್ಯರಿರ್ತಾರೆ, 2 ಗಂಟೆ ನಂತರ ಯಾರಿರಲ್ಲ. ಇನ್ನು ಸ್ಥಳೀಯ ಜನರೇ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಕೊಡಿಸುತ್ತೆ. ಪ್ರತಿ ಬಾರಿ ಬಜೆಟ್ನಲ್ಲಿ ಒಂದಷ್ಟು ಮಂಡನೆ ಆಗುತ್ತೆ, ಒಂದಷ್ಟು ಹಣವನ್ನು ಆರೋಗ್ಯಕ್ಕೆ ಬೇಕಾಗಿ ಮೀಸಲಾಗಿ ಇಡುತ್ತೆ. ಆದರೆ ಈ ಆಸ್ಪತ್ರೆ ನೋಡಿದಾಗ ಅದು ಎಲ್ಲೂ ಹೋಗುತ್ತೆ, ಯಾರ ಕಿಸೆ ಸೇರುತ್ತೆ ಅನ್ನೋದನ್ನು ದೇವರೇ ಬಲ್ಲ. ಅದೇ ರೀತಿಯಾಗಿ ಕೋವಿಡ್ನಂತಹ ಒಂದು ಸಂಕಷ್ಟಕರ ಸನ್ನಿವೇಶದಲ್ಲೂ ಕೂಡ ಈ ಆಸ್ಪತ್ರೆ ಈ ಅವ್ಯವಸ್ಥೆಯನ್ನು ನೋಡಿದರೆ ನಿಜವಾಗ್ಲೂ ದೇವರೇ ಕಾಪಾಡಬೇಕು ಅಂತ ಅನಿಸುತ್ತೆ. ಈ ಒಂದು ನೀರಿನ ಟ್ಯಾಂಕ್ ಇರ್ಬೋದು, ಅಲ್ಲಿಂದ ಶೌಚಾಲಯಗಳಿರ್ಬೋದು, ಬಾಗಿಲೇ ಇಲ್ಲದ ಕೊಠಡಿಗಳು, ಅದೇ ರೀತಿಯಾಗಿ ಟ್ಯಾಪು ಬಕೆಟ್ ಇಲ್ಲದಂಥ ಶೌಚಾಲಯಗಳು,
ಮುಚ್ಚಳವೇ ಇಲ್ಲದಂಥ ನೀರಿನ ಟ್ಯಾಂಕ್ಗಳು, ಕಸವೇ ತುಂಬಿರುವಂಥ ಎದುರಿನ ಪ್ರದೇಶ ಇವೆಲ್ಲವೂ ಕೂಡ ಈ ಒಂದು ಕುಂದಗೋಳ ಸರ್ಕಾರಿ ಆಸ್ಪತ್ರೆಯ ಅಜೀರ್ಣಾವಸ್ಥೆಯನ್ನು ತೋರಿಸ್ತಾ ಇದೆ. ಇಲ್ಲಿನ ಜನರಿಗೆ ಇದು ರೋಗವನ್ನು ವಾಸಿ ಮಾಡೋದರ ಬದಲು ರೋಗವನ್ನು ನೀಡುವಂಥ ಅದ್ಭುತವಾದಂಥ ಆಸ್ಪತ್ರೆ ಆಗಿದೆ. ಎಲ್ಲರದ್ದು ಒಂದೇ ಆಗ್ರಹ, ಆರೋಗ್ಯ ಅಧಿಕಾರಿಗಳೇ ಒಂದು ಸಲ ಬನ್ನಿ, ಆರೋಗ್ಯ ಸಚಿವರೇ ಒಮ್ಮೆ ಬನ್ನಿ, ಒಮ್ಮೆ ನೋಡಿ, ಬರಬೇಕಾದ್ರೆ ಜಾಗೃತೆಯಾಗಿ ಬನ್ನಿ. ಒಂದಷ್ಟು ರೋಗಗಳನ್ನು ಅಂಟಿಸ್ಕೊಂಡು ಹೋಗಬೇಡಿ. ಇಲ್ಲಿ ಬರ್ತಾ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿ ಊರಿನ ಜನರಿಗೆ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಆರೋಗ್ಯ ಸುಧಾರಣೆಗಳೆಲ್ಲ ಕೃತಿಯಲ್ಲಿ ಇರಲಿ ಅನ್ನೋದನ್ನು ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ವಿನಯ್ ಹುಬ್ಳಿ, ಸ್ಪಂದನ ನ್ಯೂಸ್, ಹುಬ್ಳಿ.